ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕೂಡಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಜರತ ಸೈಯದ್ ಶಹಜಾದಿ ಮಸ್ತಾನ ಶಾ ಖಾದ್ರಿಯವರ ಉರೂಸ್ ಅತಿ ವಿಜೃಂಭಣೆಯಿಂದ ನಡೆಯಿತು. ಈ ಒಂದು ಉರೂಸ್ ಪ್ರತಿ ವರ್ಷ ಕೂಡಗಿ ಗ್ರಾಮದ ಸರ್ವ ಧರ್ಮಗಳ ಜನರು ಜಾತಿ ಭೇದ ಇಲ್ಲದೆ ಶಾಂತಿಯುತವಾಗಿ ಆಚರಿಸುತ್ತಾರೆ. ಮಾರ್ಚ್ 3ರಂದು ಗಂಧ ವಿವಿಧ ವಾದ್ಯಗಳೊಂದಿಗೆ ಚಿತ್ರ ವಿಚಿತ್ರ ಮದ್ದು ಸುಡುವವರೊಂದಿಗೆ ಮೈರಾಜ ಪೀರ, ಗೌಸ ಪೀರ, ಜಹಗೀರಧಾರ ಮನೆಯಿಂದ ಅತಿ ವಿಜೃಂಭಣೆಯಿಂದ ಹೊರಟು ದರ್ಗಾಕ್ಕೆ ತಲುಪಿ ಗಂಧದ ಕಾರ್ಯಕ್ರಮ ಜರುಗಿತು. ಮಾರ್ಚ್ 4ರಂದು ಮಧ್ಯಾಹ್ನ 1 ಗಂಟೆಗೆ ಶ್ರೀ ಶಂಕರಗೌಡ ದೊಡ್ಡನಗೌಡ ಪಾಟೀಲ್ ಇವರ ಮನೆಯಿಂದ ದೇವರ ಕುದುರೆ ಮೆರವಣಿಗೆ ಮೈರಾಜ ಪೀರ, ಗೌಸ ಪೀರ, ಜಹಗೀರ್ದಾರ ಇವರ ನೇತೃತ್ವದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ದೇವರ ಕುದುರೆ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಕುದುರೆಯ ಮುಂದೆ ಮಲಗಿಕೊಂಡ್ರೆ ದೇವರ ಕುದುರೆ ಇವರನ್ನ ದಾಟುವ ದೃಶ್ಯ ಒಂದು ಪವಾಡವೇ ಆಗಿತ್ತು. ಈ ಜಾತ್ರೆಗೆ ರಾಜ್ಯದ ನಾನಾ ಮೂಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆಯುತ್ತಾರೆ. ಲಾಲಸಭಾ ಸವರಗೋಳ, ವಿ4 ನ್ಯೂಸ್, ವಿಜಯಪುರ.